ಕಾಪು ತಾಲೂಕಿನ ಯರ್ಮಾಳು ಬಡ ಶ್ರೀನಿಧಿ ಅಂಗನವಾಡಿ ಕೇಂದ್ರದ ಮಕ್ಕಳನ್ನು ಸರಿಸುಮಾರು 19 ತಿಂಗಳ ನಂತರ ಆರತಿ ಬೆಳಗ್ಗೆ ಪುಷ್ಪಾರ್ಚನೆಗೈದು ಸೋಮವಾರ ಅಂಗನವಾಡಿ ಕೇಂದ್ರಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಲಾಯಿತು. ಇದೇ ವೇಳೆ ಅಂಗನವಾಡಿ ಕೇಂದ್ರವನ್ನ ಮಕ್ಕಳಿಂದಲೇ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲಾಯಿತು. ದಾನಿಗಳಾದ ಕೃಷ್ಣಮೂರ್ತಿ ಭಟ್ರವರು ಮಕ್ಕಳಿಗೆ ಪುಸ್ತಕ ಮತ್ತು ಸ್ಲೇಟ್ ಒದಗಿಸಿದರು. ನಾರಾಯಣ ಶೆಟ್ಟಿ ಅವರು ಮಕ್ಕಳಿಗೆ ಸಿಹಿ ತಿಂಡಿಯ ವ್ಯವಸ್ಥೆ ಮಾಡಿದರು. ಈ ಸಂದರ್ಭ ಅಂಗನವಾಡಿ ಶಿಕ್ಷಕಿ ಶಶಿಕಲಾ ನವೀನ್ ಮಾತನಾಡಿ, ಕಳೆದ 19 ತಿಂಗಳಿಂದ ನಾವು ನಮ್ಮ ಮಕ್ಕಳನ್ನ ನೋಡದೆ ಏನನ್ನ ಕಳೆದುಕೊಂಡಂತಿದ್ದೆವು. ಈಗ ಸರ್ಕಾರದ ಆದೇಶದಂತೆ ಅಂಗನವಾಡಿ ಕೇಂದ್ರ ಪ್ರಾರಂಭ ಆದುದು ಅತೀವ ಸಂತಸ ತಂದಿದೆ ಎಂದರು. ಈ ಸಂದರ್ಭ ಬಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಕುಂತಲಾ, ಸದಸ್ಯರಾದ ವರೋನಿಕಾ, ಮಾಜಿ ಅಧ್ಯಕ್ಷೆ ಶರ್ಮಿಳಾ ಡಿ ಸಾಲ್ಯಾನ್, ಸಂತೋಷ್ ಶೆಟ್ಟಿ ಬರ್ಪಾಣೆ, ಬಾಲ ವಿಕಾಸ ಸಂಸ್ಥೆಯ ಅಧ್ಯಕ್ಷ ಸಂಧ್ಯಾ ರಾಣಿರಾವ್, ಶಿಕ್ಷಕಿ ಲಲಿತಾ, ಅಂಗನವಾಡಿ ಸಹಾಯಕಿ ವಿಶಾಲ, ಶ್ರೀನಿಧಿ, ಮಹಿಳಾ ಮಂಡಲದ ಅಧ್ಯಕ್ಷೆ ಸಹಿತ ಎಲ್ಲ ಸದಸ್ಯರು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಬಡ ಗ್ರಾಮ ಪಂಚಾಯಿತಿಯಲ್ಲಿರುವ ನಮ್ಮ ಶ್ರೀನಿಧಿ ಅಂಗನವಾಡಿ ಕೇಂದ್ರದಲ್ಲಿ ನಾವು ಇವತ್ತು 8/11/21ಕ್ಕೆ ನಾವು ಮಕ್ಕಳನ್ನೆಲ್ಲ ಸುಸ್ವಾಗತವನ್ನು ಮಾಡಿದ್ದೇವೆ. ಈಗ ಅವರಿಗೆ ನಾವು ಎಲ್ಲ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ವಿತರಿಸಿದೆವು. ಮತ್ತೆ ಮಕ್ಕಳಿಗೆ ಹಾಗೆಯೇ ನಾವು ನಮ್ಮ ದೇವಸ್ಥಾನದ ಕೃಷ್ಣಮೂರ್ತಿ ಭಟ್ರವರು ಮಕ್ಕಳಿಗೆ ಸ್ಲೇಟ್ ಕಡ್ಡಿಯನ್ನು ವಿತರಿಸಿದರು. ಹಾಗೆಯೇ ನಮ್ಮ ದೇವಸ್ಥಾನದ ನಮ್ಮ ಇದರ ಅರ್ಚಕರಲ್ಲ ನಾರಾಯಣ ಶೆಟ್ರು